ಕೋಸ್ಟಲ್ ಕನ್ನಡ ಡಬಲ್ ಧಮಾಕ. ಒಂದು, ಸೀತಾರಾಮನಿಗೆ ಕುಡ್ಲದಲ್ಲಿ ರೆಡ್ ಕಾರ್ಪೆಟ್. ವಿಜಯ ರಾಘವೇಂದ್ರ ಅಭಿನಯದ 50ನೇ ಚಿತ್ರ ಸೀತಾರಾಮ್ ಬಿನೋಯ್ ಚಂದನವನದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿದೆ. ಆಗಸ್ಟ್ 15ರಂದು ಕಿರುತೆರೆಯಲ್ಲಿ ಪ್ರಸಾರವಾಗಿ ಆಗಸ್ಟ್ 16ರಂದು ಬೆಳ್ಳಿ ಪರದೆಯಲ್ಲಿ ತೆರೆ ಕಾಣಲಿದೆ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಸೀತಾರಾಮ ಅಬ್ಬರಿಸ್ತಾನೆ ಎಂದ್ರೆ ಸದ್ಯಕ್ಕಂತೂ ನಿಖರವಾದ ಉತ್ತರವಿಲ್ಲ. ಏಕೆಂದ್ರೆ ಚಿತ್ರಮಂದಿರದಲ್ಲಿ ಇನ್ನಷ್ಟೇ ಫೈನಲೈಸ್ ಆಗ್ತಿದೆ. ಆದ್ರೆ ಈ ಮಧ್ಯೆ ಮಂಗಳೂರಿನ ಬಿಗ್ ಸಿನಿಮಾ ಈಗಾಗಲೇ ಸೀತಾರಾಮನಿಗೆ ರೆಡ್ ಕಾರ್ಪೆಟ್ ಹಾಕಿದೆ. ಸೋಮವಾರದಿಂದ ಪ್ರದರ್ಶನ ಕಾಣುವ ಸೀತಾರಾಮ ದಿನ 4 ಆಟಗಳಲ್ಲಿ ಅಬ್ಬರಿಸಲಿದ್ದಾನೆ. ಈಗಾಗಲೇ ಒಂದಿಷ್ಟು ಸೀಟುಗಳು ಕೂಡ ಭರ್ತಿಯಾಗಿದೆ. ಮತ್ತ್ಯಾಕೆ ತಡ, ಬುಕ್ ಮೈ ಶೋಗೆ ಭೇಟಿ ಕೊಟ್ಟು ಹಿಂದೆ ನಿಮ್ಮ ಟಿಕೆಟ್ ಅನ್ನು ಕಾಯ್ದಿರಿಸಿ. 2, ಕಲಾವಿದನ ಕೈಚಳಕದಲ್ಲಿ ಮೂಡಿಬಂದ ಡಿ ಬಾಸ್. ಡಿ ಬಾಸ್ ಅಂದ್ರೆ ಕ್ರೇಜ್ ಕಬಾಬ್. ಅಭಿಮಾನಿಗಳಂತೂ ತನ್ನ ನೆಚ್ಚಿನ ನಟನಿಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಹೀಗಿರುವಾಗ ಕಲಾವಿದರೊಬ್ಬರು ಡಿ ಬಾಸ್ ಹೆಸರಲ್ಲಿ ಅವರ ಫೋಟೋವನ್ನು ಬಿಡಿಸಿದ್ದಾರೆ. ಈ ಫೋಟೋ ಇದೀಗ ಸಖತ್ ವೈರಲ್ ಆಗ್ತಿದ್ದು, ಇದರ ವಿಡಿಯೋ ಕೂಡ ಕೋಸ್ಟಲ್ ಕನ್ನಡಕ್ಕೆ ಸಿಕ್ಕಿದೆ. ಇದರ ಒಂದು ಝಲಕ್ ನಿಮ್ಮ ಮುಂದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.